ಬಾಯ್ ಬಾಯ್. ಇವತ್ತಿಲ್ಲಿ ಲೆಮನ್ ಜ್ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ದಿ ಗ್ರೇಟ್ ಸತ್ಯ. ಏ ಪರಶುರಾಮ, ಹಾಯ್ ಆ್ಯಂಡ್ ಬಾಯ್. ನಾನೀಗ ಹೊರಟದಾಯ್ತು. ಈಗ ನಾನು ಫಸ್ಟಿಗೆ ಹೋಗ್ತಾ ಇರೋದು ಕರಂಬಳ್ಳಿ ಟೆಂಪಲ್ಗೆ. ಪಲಿಮಾರು ಸ್ವಾಮೀಜಿಯವರಿಗೆ ಭಿಕ್ಷೆ ಉಂಟಂತೆ. ಹಾಗೆ ನಮಗೆ ಮೊನ್ನೆ ನೋಡಿ ಇನ್ವೈಟ್ ಮಾಡಿದ್ರು ಆಯಿತಾ. ಹಾಗೆ ಲೇಟ್ ಆಯಿತು ಆಲ್ರೆಡಿ. ಸೊ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ನಂತರ ಅಲ್ಲಿ ನಾವು ಪ್ರಸಾದ ಎಲ್ಲ ತಗೊಂಡು ನಂತರ ವಿದ್ಯಾಪೀಠಕ್ಕೆ ಹೋಗೋದು. ವಿದ್ಯಾಪೀಠದಲ್ಲಿ ಅಂತ ಹೇಳಿದರೆ ನಮಗೆ ಒಂದು 3-4 ದಿವಸದಿಂದ ಒಂದು ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಟಿದ್ರು ಆಯಿತಾ. ಅದರದ್ದು ಇವತ್ತು ಸಮಾರೋಪ ಸಮಾರಂಭ. ಸೊ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿ ಹೋಗ್ತಿದ್ದೇನೆ. ಬರ್ತೀರಾ ನೀವು ಸಹ? ಬನ್ನಿ ನನ್ನ ಜೊತೆಗೆ ಸುತ್ತು ಪ್ರದಕ್ಷಿಣೆ. ಪ್ರದಕ್ಷಿಣೆ ನಮಸ್ಕಾರ ಮಾಡಲಿಕ್ಕೆ ಬನ್ನಿ, ಹೋಗುವ. ಬಾಬು ಬಾಬು ಬಾಯ್ ಬಾಯ್. ಬಂಟಿ ಬಾಬು ಬಾಯ್ ಬಾಯ್. ಚಾಚಿ ಓಳ್ ಚಾಚು ನೋಡು. ಪೋ ಚಾಚಿ, ಪೋ ಪೋ ಚಾಚಿಲ್ಲ, ಪೋ ಬಾಯ್ ಬಾಯ್. ನಾನು ಎಲ್ಲಿಗೆ ಹೋಗ್ಬೇಕಾದ್ರೆ ಸಹ ಉಂಟಲ್ಲ, ಈ ಒಂದು ಕುರೆಪ್ಪಟ್ಟು ಚಪ್ಪಲ್ ಹಾಕಿಕೊಂಡೇ ಹೋಗೋದು. ಒಳ್ಳೆ ಚಪ್ಪಲ್ ಹಾಕ್ಲಿಕ್ಕಿಲ್ಲ. ಯಾಕೆ ಹೇಳಿದರೆ ಕದ್ದೋಗ್ತದಲ್ಲ, ಅದಕ್ಕೆ ಮಣ್ಣಾದದ್ದು ಹಾಕಿಕೊಂಡು ಹೋಗೋದು. ನನ್ನ ಗಂಡ ಅದಕ್ಕೆ ಬೈದು, ಯಾಕೆ ನಿಂಗೆ ಅಷ್ಟು ಚಪ್ಪಲಿಗಳ ರಾಶಿ ಮಾಡಿ ಇಟ್ಟಿದೆಯಲ್ಲ, ಅದು ಎಲ್ಲಿಗೆ ಹಾಕ್ಲಿಕ್ಕೆ ಅಂತ ಹೇಳೋದು. ಬಂಟಿ ಹೇಗೆ ನೋಡ್ತಾ ಇದ್ದಾನೆ ನೋಡಿ. ಬಂಟಿಯ ಸ್ಟೈಲ್ ನೋಡಿ, ನೋಡುದು. ಪಾಪ ಇನ್ನು ರಾತ್ರಿವರೆಗೆ ಒಬ್ಬನೇ ಅಂತ ಬೇಜಾರು. ಈಗಷ್ಟೇ ನಾನು ಕರಂಬಳ್ಳಿ ಟೆಂಪಲ್ ತಲುಪಿದೆ ಆಯಿತಾ. ನನಗೆ ಸ್ಕೂಟರ್ ಪಾರ್ಕ್ ಮಾಡಲಿಕ್ಕೆ ಒಂದು ಜಾಗ ಸಿಕ್ಕಿದ್ದು ನನ್ನ ಪುಣ್ಯ. ಅಷ್ಟು ರಶ್ ಇವತ್ತಿಲ್ಲಿ. ಹೋದ ಕೂಡಲೇ ನಾನು ಫಸ್ಟಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿದೆ ಆಯಿತಾ. ಫಸ್ಟ್ 3 ರೌಂಡ್ ಮಾಡಿದೆ. ಆಮೇಲೆ ಮತ್ತು ಅಲ್ಲಿ ಎಂಥದ ಸ್ಟೇಜ್ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು. ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ರು ಗೊತ್ತುಂಟಾ. ಮೋಸ್ಟ್ಲಿ ಅದು ಈ ಋಕ್ ಸಂಹಿತಾ ಯಾಗದಲ್ಲಿ ಎಲ್ಲ ಸಹಕರಿಸಿದವರಿಗೆಲ್ಲ ಸನ್ಮಾನ ಕಾಣ್ತದೆ. ಪಲಿಮಾರಿನ 2 ಯತಿಗಳು ಕೂಡ ಕೂತ್ಕೊಂಡಿದ್ರು. ಅವರಿಗೆಲ್ಲ ಸನ್ಮಾನ ಎಲ್ಲ ಮಾಡ್ತಾಯಿದ್ರು ನೋಡಿ. ಅದು ಊಟದ ಹೊತ್ತಾದರೂ ಸಹ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ಆಶ್ಚರ್ಯ ಆಗ್ತದೆ ಭಕ್ತಿ ನೋಡಾಗ. ಇದು ನೋಡಿ ಪಲಿಮಾರು ಸ್ವಾಮೀಜಿಯವರ ಪಾದುಕೆಗಳು ನೋಡಿ ಧನ್ಯನಾದೆ ನಾನು. ಖುಷಿಯಾಯಿತು ಪಾದುಕೆ ನೋಡಲಿಕ್ಕೆ ಸಿಕ್ಕಿದ್ದು. ಹಾಗೆ ಋಕ್ ಸಂಹಿತಾ ಯಾಗ ಎಲ್ಲ ಆಗಿದೆ ಇಲ್ಲಿ ಈಗ ಆಲ್ರೆಡಿ. ನಂತರ ನಾನು ಪೂಜೆಗಾಯಿತು ಅಂತ ಹೇಳಿ ದೇವಸ್ಥಾನದ ಒಳಗೆ ಹೋದಾಯ್ತು. ದೇವಸ್ಥಾನದ ಒಳಗೆ ಆಂಜನೇಯ ಗುಡಿಯೆಲ್ಲ ಇರೋದು ನೋಡಿ. ಇದುವೇ ಕಂಬದ ಆಂಜನೇಯ ಅಂತ ಹೇಳಿ. ಪ್ರತಿ ವರ್ಷ ಕೂಡ ಅದರ ಸೈಜಲ್ಲಿ ಚೇಂಜಸ್ ಆಗ್ತಾ ಇರ್ತದಂತೆ. ಇಲ್ಲೀಗ ಪೂಜೆ ನಡೀತಾ ಉಂಟು, ಮಹಾಪೂಜೆ. ಪೂಜೆ ಮುಗಿದು ಊಟಕ್ಕೆ ಬರುವಾಗಲೇ ನೋಡಿ ಫಸ್ಟ್ ಪಂಕ್ತಿ ಫುಲ್ಲಾಗಿದೆ ಆಯಿತಾ. ಸೀಟೇ ಇರಲಿಲ್ಲ. ಹಾಗೆ ಇರಲಿ ಯಾವುದಕ್ಕೂ ಅಂತ ಹೇಳಿ ಇದು ನೋಡಿ ಎಷ್ಟು ಭಕ್ಷ್ಯಗಳನ್ನೆಲ್ಲ ಪ್ರಿಪೇರ್ ಮಾಡಿದ್ದಾರೆ ಅಂತ ಹೇಳಿ. ಮಡ್ಡಿ, ಹೋಳಿಗೆ, ಡ್ರೈ ಫ್ರೂಟ್ಸ್ ಲಡ್ಡು, ಮೈಸೂರು ಪಾಕ್, ಇಷ್ಟು ಐಟಮ್. ಆಮೇಲೆ ಹಾಲು ಪಾಯಸ. ಇವರು ನನ್ನ ಸಬ್ಸ್ಕ್ರೈಬರ್ ಅಂತ ಆಯಿತಾ. ಕರಂಬಳ್ಳಿ ಟೆಂಪಲ್ನ ಹತ್ತಿರವೇ ಇರೋದಂತೆ ಇವರ ಮನೆ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ, ಲತಕ್ಕ ಅಂತ ಹೇಳಿ. ನನ್ನ ನೋಡಿ ಹತ್ತಿರ ಬಂದು ತುಂಬ ಹೊತ್ತು ಮಾತಾಡಿಸಿದರು. ನನಗಂತೂ ತುಂಬ ಖುಷಿಯಾಯಿತು. ನಮಗೆಲ್ಲ ಈ ಯೂಟ್ಯೂಬು ವ್ಲಾಗಿಂಗ್ ಎಲ್ಲ ಮಾಡ್ತೇವಲ್ಲ, ನಮಗೆಲ್ಲ ಸಬ್ಸ್ಕ್ರೈಬರ್ಸ್ ಎದುರು ಬಂದರೆ ದೇವರೇ ಸಿಕ್ಕಿದಷ್ಟು ಖುಷಿಯಾಗೋದು. ಹಾಗೆ ತುಂಬ ಖುಷಿಯಾಯಿತು ನನಗೆ ಅವರನ್ನು ನೋಡಿ. ಹಾಗೆ ಅವರಿಗೊಂದು ಈ ಮೂಲಕ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ನನ್ನ ವಿಡಿಯೋ ನೋಡ್ತೇನೆ ಅಂತ ಹೇಳಿ ಆ ಬಗ್ಗೆ ಡಿಸ್ಕಸ್ ಕೂಡ ಮಾಡಿದರು. ನಮ್ಮ ಹಸುಗಳನ್ನೆಲ್ಲ ಕೊಡುವಾಗೆಲ್ಲ ಅವರಿಗೆ ತುಂಬ ದುಃಖ ಆಗಿತ್ತಂತೆ. ಹೀಗೆ 2ನೇ ಪಂಕ್ತಿಯಲ್ಲೇ ನನಗೆ ಮತ್ತು ಹಸ್ಬೆಂಡ್ಗೆ ಸಿಕ್ಕಿದಾಯ್ತಾ ಊಟ ಮಾಡಲಿಕ್ಕೆ. ಹಾಗೆ ನಾನು ಊಟ ಮಾಡಿ ಕೈ ತೊಳೆದು ಬಂದು ನನ್ನ ಹಸ್ಬೆಂಡ್ಗೆ ಕಾಯ್ತಾ ಕುಳಿತಿದ್ದೆ. ಅವ್ರು ಎಲ್ಲಿ ಯಾರ ಹತ್ರ ಮಾತಾಡ್ತಾಯಿದ್ರು ಗೊತ್ತಿಲ್ಲ. ನಂತರ ಹೋದೆವು. ನಂತರ ನನ್ನ ಸ್ಕೂಟರನ್ನು ನಾನು ಒಂದು ಕೆಳಗಡೆ ಪಾರ್ಕಿಂಗ್ ಮಾಡಿದ್ದೆ ಆಯಿತಾ. ನನಗೆ ಉದಾಸೀನ ಆಯಿತು.
ತರಲಿಕ್ಕೆ ಸ್ವಲ್ಪ ಹೆದರಿಕೆ ಸಹ ಆಯಿತು. ಅದಕ್ಕೆ ಹಸ್ಬೆಂಡ್ ಹತ್ರ ಹೇಳಿದೆ ನಾನು ಸ್ಕೂಟ್ರ್ ಒಂದು ತಂದು ಕೊಡಿ ಅಂತ ಹೇಳಿ. ಸೊ ಅವರು ಸ್ಕೂಟ್ರ್ ತಗೊಂಡು ಬಂದು ಕೊಟ್ಟು ಮತ್ತು ನಾನು ಸ್ಕೂಟ್ರಲ್ಲಿ ಹೋದೆ. ಅಲ್ಲಿ ದೇವಸ್ಥಾನದಲ್ಲಿ ಉಂಟಲ್ಲ ಸೈಡಲ್ಲಿ ಎಷ್ಟು ಚೆಂದ ಮಾಡಿ ತುಳಸಿ ಬೆಳೆಸಿದಾರಲ್ಲ, ನನಗೆ ನೋಡಿ ತುಂಬ ಖುಷಿ. ನಂತರ ಸೀದಾ ಪಾಡಿಗಾರಿಗೆ ಬಂದ್ವಿ. ಅಲ್ಲಿ ನೋಡಿ ನನ್ನ ಹಸ್ಬೆಂಡ್ನ ಕೆಲಸ. ಮನೆಯಲ್ಲಿ ಒಂದು ದಿವಸ ಕೂಡ ಜ್ಯೂಸ್ ಮಾಡೋದವರು, ಇವತ್ತಿಲ್ಲಿ ಲೆಮನ್ ಜ್ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ದಿ ಗ್ರೇಟ್ ಸತ್ಯಣ್ಣ. ಇಲ್ಲಿ ಮಾಡ್ತಾರೆ, ಇಲ್ಲಿ ಎಲ್ಲ ಮಾಡ್ತಾರೆ. ಎಷ್ಟು ಪ್ರೀತಿ ಅಲ್ಲ ಅವರೇ ಅದು ಮಾಡುದಲ್ಲ. ಇದು ನಮ್ಮದು ತರಬೇತಿ ಕಾರ್ಯಾಗಾರ. ಇಲ್ಲಿ ಇವರುಂಟಲ್ಲ ಮ್ಯಾಥ್ಸ್ನ ಫಾರ್ಮುಲಾಗಳನ್ನು ಫಿಲ್ಮ್ ಸಾಂಗ್ನ ರಾಗ ಹಾಕಿ ಮಕ್ಕಳಿಗೆ ಹೇಳಿಕೊಡುವುದು ಹೇಗೆ ಅಂತ ನಮಗೆ ತೋರಿಸ್ತಾ ಇದ್ದಾರೆ. ಜನಪ್ರಿಯವಾದ ಒಂದು ಫಿಲ್ಮ್ ಮಕ್ಕಳಿಗೆಲ್ಲರಿಗೂ ಹೇಳಿ ಮಕ್ಕಳಿಗೆ ಖುಷಿ. ನಾನು ಅದನ್ನು ಇಟ್ಟುಕೊಂಡು ಏನು ಮಾಡಿ ಅಂದರೆ ನಾನು ಎಷ್ಟು ಗಣಿತ ಮಾಡಿದ ಮಕ್ಕಳು ನಾವು ಫಸ್ಟ್ ಕೆಲಸ ಮಾಡಿದ ರಾತ್ರಿ ವಾರ್ಡಲ್ಲಿ ಇರುವಾಗ ಮಕ್ಕಳು ರೋಡ್ ಹೊಡಿವಾಗ ರೋಡ್ ಹೊಡಿತಾ ಇದ್ರು. ನನಗೆ ಇತ್ತಲೇ ಬಿಸಿ ಗಣಿತ ಓದಿ ಬಿಟ್ಟುಕೊಂಡು 2 ದಿವಸ ಬಿಟ್ಟು ಗಣಿತ ಪರೀಕ್ಷೆ ಇವನು ಬಾಗಿ ಹಾಕೋದು ರೋಡ್ ಹೊಡಿತಾನೆ. ನನಗೆ ಟೆನ್ಷನ್ ಆಗೋಯ್ತು. ಇದನ್ನು ಹೇಗೆ ಇದೇ ಡ್ರೋನ್ ಅಂತ ನನ್ನ ಸಬ್ಜೆಕ್ಟೇ ಮಾಡಬಾರ್ದು ಅಂತ ನಾನು ಇದು ಮಾಡಿದೆ. ನಾನು ಅದರ ಪದ್ಯ ರೂಪದಲ್ಲಿ ಬರೆದು ಈಗ ಇದನ್ನು ನಿನ್ನ ಹೊಡೆ ಮಗ ಆ ರೂಪದಲ್ಲಿ ಹೇಳು, ಹೊಡೆಮಗ ಹೇಳಬೇಡ, ಇದನ್ನು ಹೇಳು ಅಂತ ಖುಷಿ ಆಯ್ತು ನನಗೆ. ಅವನು ಹೇಳು ಅಂತ ಏನೇ ಹೇಳಬೇಕು ಹೋಗಿ ಕಾಲು ಹೇಳ್ತಾನಲ್ಲ ಹೊಸ ಏನಾದ್ರು ಮಾಡಿ ಅವರ ಹತ್ರ ಏನು ಉಂಟಲ್ಲ ಮನೆ ಒಂದು ಅರ್ಭಾವ ನಮಗೆ ಬೇಕಾದ ಮಾಡಬೇಕು. ಅದು ನಮ್ಮ ಕೈಲಿ ಆಯ್ತಲ್ಲ, ಅದನ್ನು ನಾನು ಟ್ರೈ ಮಾಡಿದೆ. ನಾನು ನಿನ್ನಿಂದಲೇ ಕ್ಯೂ ಉಂಟಲ್ಲ ಅದನ್ನು ಕೂಡ ಹಾಕಿದ್ದಾರೆ. ಈ NBC into R to the power n minus 1 10 times of ನೋಡಿ SNBC into 1 minus to the power n by 1 minus R is the sum of the term ಮಕ್ಕಳಿಗೆ ಖುಷಿಯೇ ಖುಷಿ. ಅಂದರೆ ನೀವು ಪದ್ಯ ನಿಮ್ಮದಾಗಿ ಮತ್ತೆ ಹೇಳೋದು ಟೀಚರ್ಸ್ ಅಂತ ನಿಮ್ಗೆ ಏನು ಗೊತ್ತುಂಟು, ನೀವು ಡ್ಯಾನ್ಸ್ ಗೊತ್ತಿರ್ಬೋದು, ನಿಮಗೆ ನಿಮ್ಗೆ ಪದ್ಯ ಗೊತ್ತಿರ್ಬೋದು, ನಿಮಗೆ ಏನು ಬೇಕು ನಿಮ್ಮ ಟೇಲೆಂಟ್ ನಿಮ್ಮ ಟೀಚಿಗೆ ಹಾಕಿ ಅದನ್ನು ಇದನ್ನೇ ಹೇಳಬೇಕು. ಭಾರತೀಯ ಸಂಸ್ಕೃತಿಯನ್ನು ಹೇಗೆ ನಾವು ಈ ಆಧುನಿಕ ರೀತಿಯಲ್ಲಿ ಆ ಸಂಸ್ಕೃತಿ ಹೇಗೆ ಮಕ್ಕಳಿಗೆ ಹೇಳ್ಬೋದು ಇದು ಹೌದಾ ಅಂದರೆ ಪದ್ಯ. ಹೀಗೆ 3-4 ಜನ ಪ್ರತಿ ದಿವಸ ಕೂಡ ಇರ್ತಾಯಿದ್ರು. ಪ್ರತಿಯೊಬ್ಬರು ಕೂಡ ಅವರವರದೇ ಆದ ರೀತಿಯಲ್ಲಿ ಭಾರತೀಯತೆಯನ್ನು ಶಿಕ್ಷಣದಲ್ಲಿ ಹೇಗೆ ತರುವುದು ಮತ್ತು ಮಕ್ಕಳಿಗೆ ನಾವು ಯಾವ ರೀತಿಯಲ್ಲಿ ಅವರನ್ನು ಅಂದರೆ ಈಗ ಗಲಾಟೆ ಮಾಡುವ ಮಕ್ಕಳಿಗೆ ಕೂಡ ಯಾವ ರೀತಿಯಲ್ಲಿ ನಾವು ಪಾಠವನ್ನು ಕಲಿಸಬಹುದು ತಾಳ್ಮೆಯಿಂದ ಎನ್ನುವ ಬಗ್ಗೆ ನಮಗೆ ಅತ್ಯಂತ ಸರಳವಾಗಿ ಮತ್ತು ಸುಂದರವಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದಾರೆ ಆಯಿತಾ. ತುಂಬ ಖುಷಿಯಾಯಿತು. ಮನೋಜ್ಞವಾಗಿ ಅವರು ವಿವರಿಸಿದಂತಹ ರೀತಿ ನಮ್ಮದೊಂದು ಲಕ್ ಅಂತ ಹೇಳಬೇಕು, ಆ ರೀತಿ ಸಿಕ್ಕಿದ್ದು. ತರಬೇತಿ ಕಾರ್ಯಕ್ರಮ ಆದಮೇಲೆ ನನ್ನದೊಂದು ಸೇವಾ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಅಂದರೆ ನನಗೇನು ಡ್ಯೂಟಿ ಅಂತಲ್ಲ, ಇದು ನನ್ನದೇ ಒಂದು ಸೆಲ್ಫ್ ಇಂಟ್ರೆಸ್ಟಿಂದ ನಾನು ಮಾಡುವಂತಹ ಕೆಲಸ ಆಯಿತಾ. ಬಲೆ 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 ಬಾ. ಅವಳದು ಹಣೆಗೆ ಎಂತ ಅದ ಮಂಡೆಯಲ್ಲಿ? ಹಾಂ ಹಾಂ ಬಾ. ಈ ವರ್ಷದ ಮೊದಲ ಪೆಲಕ್ಕಾಯಿ ಗಟ್ಟಿ ಆಯಿತಾ.
ಒಳ್ಳೆ ಹಲಸಿನ ಹಣ್ಣು ಚಿಕ್ಕದಿತ್ತು, ಬಟ್ ಅದರಲ್ಲಿ ಫುಲ್ ಹಲಸಿನ ಹಣ್ಣೇ ಇತ್ತು. ಸೊ ಅದನ್ನೆಲ್ಲ ಗಟ್ಟಿ ಮಾಡುವ ಅಂತ ಎಲ್ಲರೂ ಸಹ ಹೇಳಿದರು. ಹಾಗೆ ಮಕ್ಕಳು ನಾವೆಲ್ಲ ಸೇರಿ ಹಲಸಿನ ಗಟ್ಟಿ ಮಾಡ್ತಾ ಇದ್ದೇವೆ ಒಲೆಯಲ್ಲಿ. ಅದು ಸಹ ನಾವು ಸಜ್ಜಿಗೆ ಹಾಕಿ ಮಾಡ್ತಾ ಇದ್ದೇವೆ ಆಯಿತಾ. ಸಜ್ಜಿಗೆ ಅಂದರೆ ಉಪ್ಪಿಟ್ಟು ರವೆ ಉಂಟಲ್ಲ, ಆ ರವೆ ಹಾಕಿ ತೊಂದೂರುವಲ್ಲಿ ಇಲ್ಲಿ ಬೇಯ್ತಾ ಉಂಟು ಹಲಸಿನ ಗಟ್ಟಿ. ನಮ್ಮ ವ್ಲಾಗಿನ ಹೊಸ ಮೆಂಬರ್ ಎಂಟ್ರಿ ಆಗಿದ್ದಾರೆ ನೋಡಿ. ಯಾರಿಗೆಲ್ಲ ಖುಷಿ ಆಗ್ತಾ ಉಂಟು ಹೇಳಿ, ಎಲ್ಲ ಕಾಮೆಂಟ್ ಮಾಡಬೇಕು. ನಮ್ಮ ವಿದ್ಯಾಪೀಠದಲ್ಲಿ ಒಂದು ಬೆಕ್ಕು ನೋಡಿ ನೋಡಿ, ಅಮ್ಮ ಬೆಕ್ಕು, ಅಯ್ಯೋ ಎಷ್ಟು ಕ್ಯೂಟು. ಅದು ಬಂದು ಮರಿ ಇಟ್ಟಿದೆ ಆಯಿತಾ. ಎಷ್ಟು 4 ಮರಿ ಉಂಟು, 2 ಈಗ ಹೊರಗಡೆ ಉಂಟು, ಆಟ ಆಡ್ತಾ ಉಂಟು. ನಾನು ಫಸ್ಟ್ ಟೈಮ್ ನೋಡೋದು, ಇಷ್ಟು ದೊಡ್ಡದಾದ ನಂಗೆ ಗೊತ್ತೇ ಇಲ್ಲ. ಅದಕ್ಕೆ ಡಿಸ್ಟರ್ಬ್ ಆಗ್ತದೆ ಹೇಳಿ ಮುಟ್ಲಿಕ್ಕೆ ಹೋಗಿರಲಿಲ್ಲ ನಾನು. ಹೊಸ ಮೆಂಬರ್ ನಮ್ಮ ವ್ಲಾಗಿಗೆ, ಇನ್ನೊಂದು ಹೊಸ ಮೆಂಬರ್ ನೋಡಿ ಎಷ್ಟು ಕ್ಯೂಟು. ಚಿನ್ನ 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 ಚಿನ್ನ. ಅಮ್ಮ ಅಮ್ಮ ಒಳ್ಳೆಲ್ಲ ಅಮ್ಮ. ಹಲಸಿನ ಗಟ್ಟಿ ರೆಡಿಯಾಗಿದೆ, ಬಿಸಿ ಬಿಸಿ ಉಂಟು. ಒಂದನ್ನು ತೆಗೆದು ಹಾಕಿದೆ ಆಯಿತಾ, ಮತ್ತೆ ತೆಗಿಲಿಕ್ಕೆ ಆಗಲಿಲ್ಲ ನನಗೆ. ಅದು ಬಿಸಿಯಲ್ಲಿ ಹಬೆ ಕೈಗೆ ಬರ್ತಾ ಇತ್ತು ನೋಡಿ, ಚೆಂದಾಗಿದೆ.